ಸೈಯದ್ ಮದನಿ ವಿದ್ಯಾಸಂಸ್ಥೆಗಳು ಹಳೆಕೋಟೆ ಉಳ್ಳಾಳ ಸನ್ಮಾನ್ಯ ಎಂ.ಎಚ್. ಮಲ್ಲಾರ್ ಅವರಿಗೆ ಸಾಧನೆಯ 39 ವರ್ಷಗಳ ಸುದೀರ್ಘ ಪಯಣದಲ್ಲಿ ಸದಾ ಹಸನ್ಮುಖಿಯಾಗಿ ಸಹೋದರರಾಗಿ ಮಾರ್ಗದರ್ಶಕರಾಗಿ ನಡೆದ ನಮ್ಮಿಬ್ಬರ ಸ್ನೇಹ ಅವಿಸ್ಮರಣೀಯ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಶೈಕ್ಷಣಿಕ ರಂಗದಲ್ಲಿ ಸಹೋದರ ಜೋಡಿಯಾಗಿ ಮೆರೆದ ಕ್ಷಣಗಳು, ಸವಿದ ಅವಿಸ್ಮರಣೀಯ ನೆನಪುಗಳು ಸದಾ ಹಸಿರಾಗಿರಲಿ. ಏನೇ ಬಂದರೂ ಸಹೋದರತೆಯ ಪುಣ್ಯ ಭಾವನೆ ಮನದಾಳದಲ್ಲಿರಲಿ. ನಿಮ್ಮ ವೃತ್ತಿ ಜೀವನವು ಕರುಣಾಮಯನಾದ ಅಲ್ಲಾಹನ ಕೃಪಾ ಕಟಾಕ್ಷದಿಂದ ಸುಖಮಯವಾಗಲಿ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿ, ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ಸೈಯದ್ ಮದನಿ ವಿದ್ಯಾಸಂಸ್ಥೆಗಳು ಹಳೆಕೋಟೆ ಉಳ್ಳಾಳ. ಮುಖ್ಯೋಪಾಧ್ಯಾಯರಿಗೆ ಶಾಲಾ ವತಿಯಿಂದ ಹಾಗೂ ಆಡಳಿತ ಮಂಡಳಿಯವರಿಂದ ಸನ್ಮಾನ. ಸಮಿತಿ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಜನ್ಮದಿನದ ಪ್ರಯುಕ್ತ ನೀಡುವ 2022-23ನೇ ಸಾಲಿನ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾದ ನಮ್ಮೆಲ್ಲರ ಪ್ರೀತಿಯ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಕಾರ್ಯಕ್ರಮ.
ವೃಂದದವರಿಗೆ ತುಂಬು ಹೃದಯದ ಅಭಿನಂದನೆಗಳು. ನಮ್ಮ ಉಲ್ಲಾಳ ತಾಲೂಕಿನ ಇಬ್ಬರು ಕಣ್ಮಣಿಗಳು ಪ್ಲಸ್ ಕಣ್ಣುಗಳು, ಒಂದು ರೈಟ್ ಐಸ್, ಇನ್ನೊಂದು ಲೆಫ್ಟ್ ಐಸ್. ಬಲಗಣ್ಣು ಎಡಗಣ್ಣು ಅಂತ ಏನಾದರೂ ನಿಮ್ಮ ಉಲ್ಲಾಳ ತಾಲೂಕಿನಲ್ಲಿ ಇದೆ ಅಂತ ಅಂದರೆ, ಒಂದು ಬಲಗಣ್ಣು ನಮ್ಮ MH ಮಲಾರ್ ಸರ್, ಎರಡನೇದು ನಮ್ಮ KMK ಮಂಜನಾಡಿ ಸರ್. ಅವರು ಈ ಒಂದು ಉಲ್ಲಾಳದ ಶಕ್ತಿ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗ್ತಾರೆ. ಕ್ರಿಯಾಶೀಲ ವ್ಯಕ್ತಿತ್ವವುಳ್ಳಂತಹ ಇಬ್ಬರು ನನ್ನ ಸಹೋದ್ಯೋಗಿ ಬಂಧುಗಳು, ನನ್ನ ಸ್ನೇಹಿತರು, ನಮ್ಮ ಹಿರಿಯವರು ಆದಂತಹ ನಮ್ಮ MH ಮಲಾರ್ ಸರ್ ಮತ್ತು ನಮ್ಮ KMK ಮಂಜನಾಡಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೂತಿದ್ದಾರೆ. ಅವರಿಗೆ ಶುಭವಾಗಲಿ. ಮಕ್ಕಳೇ, ನಿಮ್ಮನ್ನ ಬೀಳ್ಕೊಡುಗೆ ಕೊಡ್ತಾರೆ. ಬೀಳ್ಕೊಡುಗೆ ಅಂದ್ರೆ ಕಳುಹಿಸಿ ಕೊಡುವುದು. ಹೋಗಿ ಬನ್ನಿ, ನಿಮ್ಗೆ ಒಳ್ಳೇದಾಗ್ಲಿ. ಯಾರಾದ್ರೂ ಬಸ್ ಹತ್ತಾ ಇರ್ತಾರೆ, ಏನಂತಾರೆ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತಾರೆ. ತಪ್ಪರಿ ಇನ್ನೆಲ್ಲಾದ್ರೂ ಬೇರೆ ಕಡೆಗೆ ವರ್ಗಾವಣೆ ಅಥವಾ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಹೋಗಿ ಬನ್ನಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಅದರ ಅರ್ಥ ಏನಪ್ಪ ಅಂದರೆ, ಬೀಳ್ಕೊಡುಗೆ ಬಿಟ್ಟು ಬೀಳ್ಕೊಡುಗೆಯನ್ನು ಮಾಡಿಕೊಳ್ಳಿ. ನಿಮಗೆ ಬೀಳ್ಕೊಡುಗೆ ಅಂದರೆ ಇನ್ನೇನೂ ಅಲ್ಲ, ದೇವರಾದಂತಹ ಅಲ್ಲನು ನಿಮಗೆ ಆಯಸ್ಸು, ಆರೋಗ್ಯ, ಶಾಂತಿ, ವೃದ್ಧಿ, ವಿದ್ಯೆ, ಅತಿ ಮುಖ್ಯವಾಗಿ ವಿದ್ಯೆ ಎಲ್ಲವನ್ನ ಕರುಣಿಸಿ ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನ ನಿಮ್ಮದು ಚೆನ್ನಾಗಿರಲಿ. ನೀವು ಇನ್ನೂ ಚೆನ್ನಾಗಿ ಕಲಿತಾ ಒಳ್ಳೆಯ ವಿದ್ಯಾವಂತರಾಗಿ ಎನ್ನುವಂಥ ಒಂದು ಆಶೀರ್ವಾದವನ್ನು ಇವತ್ತು ನಿಮ್ಮ ಶಾಲಾ ಮುಖ್ಯ ಶಿಕ್ಷಕರು, ಆಡಳಿತ ಮಂಡಳಿ, ಶಿಕ್ಷಕರಿಂದ ನಾವುಗಳು ಎಲ್ಲ ಮಾಡಿಕೊಳ್ಳುತ್ತೇವೆ. ಒಳ್ಳೆಯದಾಗಲಿ ಮಕ್ಕಳೇ, ಹೋಗಿ ಬನ್ನಿ. ನೀವು ಮುಂದಿನ ದಿನಗಳಲ್ಲಿ ಓದಿ ಒಳ್ಳೆಯ ವಿದ್ಯಾವಂತರಾಗಿ ನಮ್ಮ ಉಲ್ಲಾಳಕ್ಕೆ ಒಳ್ಳೆಯ ಹೆಸರನ್ನು ತಗೊಂಡು, ಇಂಥ ಶಾಲೆಯಲ್ಲಿ ಓದಿದಂಥ ಮಕ್ಕಳು, ಇಂಥ ತಂದೆ ತಾಯಿಯ ಮಕ್ಕಳು, ಇಂಥ ಗುರುಗಳ ಅಧೀನದಲ್ಲಿ ಬೆಳೆದಂಥ ಮಕ್ಕಳು ಇವತ್ತು ಒಳ್ಳೆಯ ಅಧಿಕಾರಿಗಳಾಗಿದ್ದಾರೆ, ಒಳ್ಳೆಯ ಪ್ರಜೆ ಆಗಿದ್ದಾರೆ, ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ ಎಂಬುವಂಥ ಹೆಸರು ತರುವಂಥ ವ್ಯಕ್ತಿಗಳಾಗಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೊಹಮ್ಮದ್ ಸರ್ ಅವರು, ನಮ್ಮ ಮಂಜನಾಡಿ ಸರ್ ಹೇಳ್ತಾ ಇದ್ದಾರೆ, ಏನು ಸರ್ಕಾರದಿಂದ ಯಾವ ಸವಲತ್ತುಗಳು ಸಿಗ್ತದೋ ಎಲ್ಲವನ್ನು ಕೂಡ ನಮ್ಮ ಅಧ್ಯಕ್ಷರಾದಂಥ ಮೊಹಮ್ಮದ್ ಸರ್ ಅವರು ಯೂನಿಫಾರ್ಮ್ ಆಗಿರ್ಬೋದು, ಉರ್ದು ವ್ಯವಸ್ಥೆ ಆಗಿರ್ಬೋದು, ಪಾಠೋಪಕರಣಗಳಾಗಿರ್ಬೋದು, ಎಲ್ಲ ಸವಲತ್ತುಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡ ಮಾಧ್ಯಮ ಅನುದಾನಿತ ಶಾಲೆಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ಇದು ತುಂಬ ಸಂತೋಷದ ವಿಷಯ. ಸರ್, ತಮಗೂ ಕೂಡ ಭಗವಂತ ಹೆಚ್ಚು ಆರೋಗ್ಯ, ಆಯಸ್ಸು, ಶಕ್ತಿಯನ್ನು ಕೊಡಲಿ. ಇನ್ನೂ ಹೆಚ್ಚು ಮಕ್ಕಳಿಗೆ ದಾನ ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ತಾವುಗಳು ಇನ್ನೂ ಹೆಚ್ಚಿನ ಮಕ್ಕಳಿಗೆ, ನೀವು ಮಾಡ್ತಿರುವಂಥ ಕೆಲಸ ಸಾಮಾನ್ಯವಾದ ಕೆಲಸ ಅಲ್ಲ. ಮಕ್ಕಳು ಅಂದರೆ ದೇವರಿಗೆ ತಾವುಗಳು ಮಾಡ್ತೀವಿ, ಸಹಾಯ ನಮ್ಮ ಇಲಾಖೆಯ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೀವಿ. ಜೊತೆಗೆ ನಮ್ಮ ಹಿರಿಯವರು ಆದಂತಹ ನಮ್ಮ ಮಲಾರ್ ಸರ್ ಅವರಿದ್ದಾರೆ. ಅವರನ್ನು ಯಾವತ್ತೂ ನಾನು ರಿಪೀಟ್ ಹೇಳ್ತಲೇ ಇರ್ತೀನಿ. ಎಲ್ಲೂ ಕೂಡ ನಮ್ಮ ಮಂಜನಾಡಿ ಸರ್ ಮತ್ತು ಮಾಲರ್ ಸರ್ ಅವರನ್ನು ಏನು ಸ್ವಲ್ಪ ಕಡೆಗಣಿಸಿದರು, ನಿಮ್ಮ ಉಲ್ಲಾಳ ಸ್ವಲ್ಪ ಕಡೆಗಣಿಸಿದ್ದಾರೆ. ಅದಕ್ಕೆ ದಯಮಾಡಿ ಅವರು ಯಾವತ್ತೂ ಬಿಡಬೇಡಿ. ಅವ್ರಿಗೊಂದು ಉಲ್ಲಾಳದ ಒಂದು ಶಕ್ತಿಯನ್ನು ಶಿಕ್ಷಕರು, ಶಾಲೆ, ಮಕ್ಕಳು, ಊರು, ಎಲ್ಲ ವಿಷಯಗಳಿಗೂ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡು ಅವರು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಅವರು ನಡೆಸಿರುವಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಭಗವಂತ ಆಯಸ್ಸು, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಒಳ್ಳೆಯದಾಗಲಿ. ಅವ್ರಿಗೆ ಮಕ್ಕಳಿಗೆ ತಮ್ಮ ಜೀವವನ್ನೇ ತ್ಯಾಗವನ್ನು ಮಾಡ್ತಾ ಇದ್ದಾರೆ. ಕೆಲವರು ಇರ್ತಾರೆ ಶಿಕ್ಷಕರು, ತಮ್ಮ ಕೆಲಸ ಆಯಿತು ಇನ್ನು ಮನೆ, ಈ ಥರದ ಶಿಕ್ಷಕರನ್ನು ನಾವು ಕಂಡಿದ್ದೀವಿ. ಆದರೆ ಇವರು ಇಬ್ಬರು HMಗಳು ಏನಿದ್ದಾರೆ, ನಮ್ಮ ಮಲಾರ್ ಸರ್ ಮತ್ತು KMK ಸರ್ ಅವರು ಹೆಚ್ಚು ಶಾಲೆ ಶಿಕ್ಷಕರು ಮತ್ತು ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಇಟ್ಟು ಊರಿನವರ
ಬಗ್ಗೆನೂ ಕೂಡ ಹೆಚ್ಚು ತಲೆಯನ್ನು ಕೆಡಿಸಿಕೊಳ್ತಾರೆ. ಎಲ್ಲವನ್ನ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಅವರ ಪಾತ್ರ ಅತಿ ಮುಖ್ಯ ಅಂತ ಹೇಳಲಿಕ್ಕೆ ಮಕ್ಕಳೇ 10ನೇ ತರಗತಿ ಮಕ್ಕಳಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಒಂದು ದಿನ 1 ಗಂಟೆ ಬಂದು ಮಾತನಾಡಿ ಹೋಗಿ. 10ನೇ ತರಗತಿ ಮಕ್ಕಳು ಕೇಳ್ಕೊತಿದ್ದೀರಿ? ನಾನು ಒಂದು ಮಾತು ಹೇಳಿದ್ದೀನಿ ನಿಮಗೆ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಇನ್ನೂ 35 ದಿನಗಳು ಬಾಕಿ ಇದ್ದಾವೆ, 35 ದಿನಗಳಿದ್ದಾವೆ. ಈಗ ಮನಸ್ಸು ಮಾಡಿ ಓದಿದ್ರು ಕೂಡ ನೀವು ಯಾರು ಕಡಿಮೆ ಅಂಕಗಳನ್ನು ತೆಗೆದಿದ್ದೀರಿ ತಾವು ಡಿಸ್ಟಿಂಕ್ಷನಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಬೇಕು. ಮನಸ್ಸನ್ನು ಇಳೇ ಬಿಡಬೇಡಿ. ಬಿಡೋ ಅಂತವ ಮನಸ್ಸನ್ನು ಇಳೇ ಬಿಡೋದಂದ್ರೆ ಗೊತ್ತಲ್ಲ, ಓದುವುದನ್ನು ಕಡಿಮೆ ಮಾಡಲಿಕ್ಕೆ ಹೋಗ್ಬೇಡಿ, ಹೆಚ್ಚು ಮಾಡಿ, ಹೆಚ್ಚು ಅಂಕಗಳನ್ನು ತೆಗಿಲಿಕ್ಕೆ ಪ್ರಯತ್ನವನ್ನು ಪಡಿ. ನಾನಾಗಲೇ ಹೇಳಿದ್ದೀನಿ, ಯಾರು ಹೆಚ್ಚು ಕಷ್ಟಪಟ್ಟು ಓದ್ತಾರೆ ಮುಂದೆ ಸುಖವಾಗಿರ್ತೀರ. ಯಾರು ಕಷ್ಟಪಟ್ಟು ಓದೋದಿಲ್ಲ ಅವ್ರಿಗೆ ಕಡಿಮೆ ಅಂಕಗಳು ಬರ್ತದೆ ಮತ್ತು ಮುಂದಿನ ಭವಿಷ್ಯ ಅವ್ರಿಗೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಹೆಚ್ಚು ಓದುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ. ಆರೋಗ್ಯದ ಕಡೆ ಗಮನವನ್ನು ಕೊಡಿ ಅಂತಲೂ ಕೂಡ ಹೇಳಿದ್ದೀನಿ. ಆರೋಗ್ಯದ ಕಡೆ ಅಂತ ಅಂದರೆ ಮಲೇರಿಯಾ, ಡೆಂಗ್ಯೂ ಈ ಥರದ ಇವು ಜಾಸ್ತಿ ಆಗ್ತಾ ಇದೆ. ಈಗ ಆಸ್ಪತ್ರೆಗಳಲ್ಲಿ ಎಲ್ಲಿ ಕೇಳಿದ್ರು ಜ್ವರ ಮತ್ತು ಶೀತ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಪರದೆಗಳನ್ನು ಕಟ್ಕೊಂಡು ಮಾಡ್ಕೊಳ್ಳಿ. SSLC ಪರೀಕ್ಷೆ ಹತ್ತಿರದಲ್ಲಿ ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾ ಈ ಥರದ್ದು ಏನಾದರೂ ಹುಷಾರು ತಪ್ಪಿಡ್ತು ಅಂದರೆ 15 ದಿನ ಹೋಗ್ತದೆ. ನಿಮ್ಮ ಆರೋಗ್ಯ ಹೋಯಿತು ಅಂದರೆ ಎಕ್ಸಾಮ್ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಯೂ ಕೂಡ ಹೆಚ್ಚು ಗಮನವನ್ನು ಕೊಡಿ, ಹೆಚ್ಚು ಓದುವುದರ ಕಡೆ ಗಮನವನ್ನು ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು 7ನೇ ತರಗತಿ ಮಕ್ಕಳುಗಳು ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲರೂ ಕೂಡ ಇಲ್ಲೇ ಸೇರ್ಕೊಂಡ್ರೆ ಸರ್, 7ನೇ ತರಗತಿ ಮಕ್ಕಳೆಲ್ಲ ಇಲ್ಲೇ ಇರಲಿ, ಇಲ್ಲೇ ಓದಿ ಉತ್ತಮ ಶಾಲೆ, ಉತ್ತಮ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆಯಾಗಿರ್ತದೆ. ಹಾಗಾಗಿ ಇದರ ಸದುಪಯೋಗವನ್ನು ಪಡೆದುಕೊಂಡು ತಾವು ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಅಂತ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಶಿಕ್ಷಕ ವೃಂದದವರು ಮತ್ತು ನಮ್ಮ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ತಾವುಗಳು ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದೀವಿ. ನಮಗೆಲ್ಲರಿಗೂ ಮಗದೊಮ್ಮೆ ಶುಭವಾಗಲಿ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಅನ್ಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಂಬ ಪದವನ್ನು ಅರ್ಥೈಸಿ 10ನೇ ತರಗತಿಯ ಮಕ್ಕಳಿಗೆ ಸಮಯದ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ಸರ್ ನಿಮಗೆ ವಂದನೆಗಳು. ಸುಮಾರು 10 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಕಲಿತು ಇಂದು ನಮ್ಮ ಶಾಲೆಯಿಂದ ವಿದಾಯಗೊಳ್ಳುತ್ತಿರುವ 7 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ನಮ್ಮ ಶಾಲೆಗೆ ಕಿರು ಕೊಡುಗೆಯನ್ನು ನೀಡಲಿದ್ದಾರೆ. ಅದನ್ನು ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಆಡಳಿತ ಮಂಡಳಿ ಸರ್ ಸನ್ಮಾನಿತಗೊಂಡ ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಳೆಕೋಟೆ ಉಳ್ಳಾಳ ಈ ಶಿಕ್ಷಣ ಸಂಸ್ಥೆಯ ವಿದ್ಯಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸನ್ಮಾನ್ಯ ಅಲ್ಹಾಜಿ ತಾಹರ್ ಅವರೇ, ಮುಖ್ಯ ಅತಿಥಿಯಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಕರ ಮೇಲೆ ನಿಜವಾಗಿ ಕೂಡ ಅಪ್ಪಟವಾದಂತಹ ಒಂದು ಅಭಿಮಾನಿ ಅಧಿಕಾರಿಯನ್ನು ನಾನು ನನ್ನ ಸೇವಾವಧಿಯಲ್ಲಿ ಕಂಡದ್ದೆಂದರೆ ಸನ್ಮಾನ್ಯ ಈಶ್ವರ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಸನ್ಮಾನ್ಯ ಈಶ್ವರ್ ಸರ್ ಅವರೇ, ಅದೇ ರೀತಿಯಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಗೌರವಾನ್ವಿತ ಉಪಾಧ್ಯಕ್ಷರಂತ ಅಲ್ಹಾಜಿ ಇಬ್ರಾಹಿಂ ರವರೇ, ಅದೇ ರೀತಿಯಲ್ಲಿ ಹಿರಿಯರಾದಂಥ UN ಇಬ್ರಾಹಿಂ ರವರೇ, ಸದಾ ಸಂಚಾಲಕರಂತೇಳಿ ಮುಖ್ಯೋಪಾಧ್ಯಾಯರಿಂದ ತಮ್ಮಿಂದ ಕರೆಸಿಕೊಂಡಂಥ MH ಇಬ್ರಾಹಿಂ ರವರೇ, ಪ್ರಸಕ್ತ ಸಂಚಾಲಕರಾಗಿ ನಮ್ಮ ಜೊತೆಯಲ್ಲಿ ಸದಾ ಸಂತರಿಸಿದಂಥ ಇಸ್ಮಾಯಿಲ್ ರವರೇ, ವಯಸ್ಸಲ್ಲಿ ಹಿರಿಯರಾಗಿದ್ದರೂ ಕೂಡ ಕಿರಿಯರಿಗೆ ಸಾಟಿಲ್ಲದ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಸಹಕರಿಸುವಂಥ ಬಾವಾಕನವರೇ, ಅದೇ ರೀತಿಯಲ್ಲಿ ನಮ್ಮ ವಲಯದ ಆತ್ಮೀಯ ನನ್ನ ಅಧಿಕಾರಿಯು CRP ಆದಂಥ ಸ್ನೇಹಿತರು ಆದಂಥ
ಸನ್ಮಾನ್ಯ ಮೋಹನ್ ರವರೇ, ನನ್ನ ಆತ್ಮೀಯ ಸಹೋದರ ಮಿತ್ರ, ಜಿಲ್ಲಾ ಪ್ರಶಸ್ತಿ ವಿಜೇತರಾದಂತಹ ಶಿಕ್ಷಕ, ಅನೇಕ ಶಿಕ್ಷಣ ಸಂಸ್ಥೆಗಳಿಂದ ಪ್ರಶಸ್ತಿಗೆ ಭಾಜರಾಗಿ ಇತ್ತೀಚೆಗೆ ಸಾವಿತ್ರಿಬಾಯಿ ಫುಲೆ ಎಂಬಂತಹ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತಮ್ಮಗಾಗಿಸಿಕೊಂಡಂಥ ನಮ್ಮೆಲ್ಲರ ಶಿಕ್ಷಕ ಬಂಧುಗಳ ಒಂದು ಕಣ್ಮಣಿಯಾಗಿ ರಾಜ್ಯದ ಉಪಾಧ್ಯಕ್ಷರಾಗಿ, ಜಿಲ್ಲೆಯ ಅಧ್ಯಕ್ಷರಾಗಿ ಕಾರ್ಯವಹಿಸುತ್ತಿರುವಂತಹ KMK ಮಂಜನಡಿಯವರೇ, ಈ ಸಂಸ್ಥೆ ಎಲ್ಲ ನನ್ನ ಸಹೋದ್ಯೋಗಿ ಬಂಧು ಭಗಿನಿಯರೇ, ವಿದ್ಯಾರ್ಥಿ, ಬಹುಶಃ ವಿದ್ಯಾ ಸಮಾರಂಭದಲ್ಲಿ ಹೆಚ್ಚು ವಿಷಯ ಮಾತಾಡಲಿಕ್ಕಿಲ್ಲ. 10ನೇ ಕ್ಲಾಸಿನವರಿಗೆ ಒಂದು ಸಂತೋಷದ ಮತ್ತು ಸಡಗರದ ಒಂದು ಸಂಗತಿ ಎಂದರೆ ಈ ಶಾಲೆಯಿಂದ ಬಿಟ್ಟು ಹೋಗುವುದು ಅಲ್ವಾ, ಅದೊಂದು ಬಹಳ ಖುಷಿ. ಇಷ್ಟರವರೆಗೆ ನಾವೆಲ್ಲರೂ ಕೂಡ ಬಂಧನದಲ್ಲಿ ಒಂದು ಕಟ್ಟಡದ ಒಳಗೆ ನಮ್ಮನ್ನು ಲಾಕ್ ಮಾಡಿ ಬಿಟ್ಟಿದ್ರು. ನಮ್ಮ ಪರೀಕ್ಷೆ ಮುಗಿದ ಕೂಡಲೇ ಲಾಕ್ ತೆಗೆದು ಹಾರಲಿಕ್ಕೆ ಬಿಡ್ತಾರೆ. ಕಾಲೇಜ್ ಎಂಬಂತಹ ಆ ವಿದ್ಯಾಭ್ಯಾಸದ ಆ ಹಾರಾಟದಲ್ಲಿ ತೇಲುವಂತಹ ಕನಸನ್ನು ಕಾಣುತ್ತಾ ಇದ್ದೀರಿ. ಆದರೆ ಕನಸು ನನಸಾಗಬೇಕಾದರೆ ಮೊದಲು ನೀವು ಆ ತರಗತಿಯಿಂದ ಹೊರಗೆ ಬರಬೇಕಾದ್ರೆ ಒಂದಿಷ್ಟು ಲಕ್ಷ್ಮಣ ರೇಖೆ ಉಂಟು, ಆ ರೇಖೆಯನ್ನು ದಾಟಬೇಕಾಗಿದೆ. ಆ ಲಕ್ಷ್ಮಣ ರೇಖೆ ಯಾವುದಂದ್ರೆ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ. ಬಹುಶಃ ಇನ್ನು ಕೆಲವೇ ವರ್ಷಗಳಲ್ಲಿ 10ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಕಾಣೆಯಾಗಬಹುದು. ಅದರ ಬದಲು 5ನೇ ಮತ್ತು 8ನೇ ತರಗತಿ ಮತ್ತು 12ನೇ ತರಗತಿ ಪರೀಕ್ಷೆ ಬರುವಂತಹ ನಿರೀಕ್ಷೆ ಇರಬಹುದು. ಆದರೆ ಅಷ್ಟರವರೆಗೆ ಇರುವಂತಹ 10ನೇ ತರಗತಿಯ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸತಕ್ಕಂತಹ ಮಹತ್ವವಾದಂತಹ ಜೀವನದ ಶಿಕ್ಷಣದ ಶೈಕ್ಷಣಿಕ ತಿರುವಿಗೆ ಕಾರಣವಾದಂತಹ SLC ಪರೀಕ್ಷೆಯಲ್ಲಿ ಕನಿಷ್ಠ ಅಂಕ ತೆಗೆದು ನಾವು ಪಾಸ್ ಆಗಬೇಕಾಗುತ್ತೆ. ಒಂದು ರೀತಿಯಲ್ಲಿ 100% ಅಲ್ಪಸಂಖ್ಯಾತ ಮುಸ್ಲಿಂ ಬಾಹುಳ್ಯದಂತಹ ಶಾಲೆಯಲ್ಲಿ 100% ವಿದ್ಯಾರ್ಥಿಗಳು ಮುಸ್ಲಿಮರಾಗಿದ್ದುಕೊಂಡು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತಹ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ. ಎಲ್ಲ ನಮ್ಮ ಶಿಕ್ಷಕ ಸಹೋದರಿಯರು ನಿಮಗೆ ಈಗಾಗಲೇ ತರಬೇತಿಯನ್ನು ನೀಡಿದ್ದಾರೆ. ತರಬೇತಿಯಲ್ಲಿ ನಿಮಗೆ ವಿಷಯವನ್ನು ಹೇಳಿದ್ದಾರೆ. ನೀವು ಅದೃಷ್ಟವಂತರು. ಇಲ್ಲಿರುವ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳು ಕೂಡ ಬಹಳಂತ ಪರಿಣಿತರಾದಂತಹ ಶಿಕ್ಷಕರು. ಅವರು ನಿಮಗೆ ಹೇಳಿದಂಥ ವಿಚಾರವನ್ನು ಚಾಚೂ ತಪ್ಪದೆ ನೀವು ಪಾಲಿಸಿದರೆ ಕಲಿಯುವಂಥ ಮಕ್ಕಳಿಗೆ ಡಿಸ್ಟಿಂಕ್ಷನ್ ಬರುವುದರಲ್ಲಿಯೂ ತೀರಾ ಹಿಂದುಳಿದ ಮಕ್ಕಳು 35 ಅಂಕ ತೆಗೆದು ಪಾಸ್ ಆಗುವುದರಲ್ಲಿ ಕೂಡ ಸಂಶಯ ಇಲ್ಲ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳೇ ಈ ನೆಲೆಯಲ್ಲಿ ಬಹುಶಃ 40 ದಿವಸಗಳುಂಟಾ? ಎಷ್ಟು ದಿವಸಗಳು? 35. ಹೌದು, ಸರಿ, 35 ದಿವಸಗಳು ಮಾತ್ರ ನಮ್ಮ ಮುಂದೆ ಇದೆ. 35 ದಿವಸಗಳು ಕೂಡ ದಿನನಿತ್ಯ ನಾವು ಅದನ್ನು ಜಪಿಸುತ್ತಾ ಮಾಡಿದಾಗ ಖಂಡಿತವಾಗಿ ಕೂಡ ಆ 35 ದಿವಸ ರಂಜಾನ್ ಬಂದಾಗ 30 ದಿವಸ ಉಪವಾಸವಿಟ್ಟುಕೊಂಡು ಕಠಿಣವಾದ ವ್ರತವನ್ನು ಮಾಡ್ತೇವೆ. ನಾವು ಅನ್ನ ನೀರು ಪಾನಿ ಏನು ತಗೊಳ್ಳೋದಿಲ್ಲ, ನಮಾಜ್ ಮಾಡ್ತೇವೆ, ಬೀಡಿ ಸಿಗರೇಟ್ ಎಳೆಯುವುದಿಲ್ಲ, ಸಿಗರೇಟ್ ಎಳೆಯುವುದಿಲ್ಲ, ಊಟ ಮಾಡುವುದಿಲ್ಲ. ಯಾಕೆ? ರಂಜಾನ್ ಬಹಳ ಪವಿತ್ರವಾಗಿದೆ. ಹಾಗೆ ನೀವೆಲ್ಲರೂ ಕೂಡ 35 ದಿವಸ ನಮಗೆ ಪವಿತ್ರವಾದಂತಹ ರಂಜಾನ್ ತರ ನಾವು ವ್ರತವನ್ನು ಆಚರಿಸೋಣ. ಏನು ವ್ರತ ಆಚರಿಸೋಣ? ಪಾಠವನ್ನು ಚೆನ್ನಾಗಿ ಕಲಿಯೋಣ. ಬೇರೆ ವ್ರತ ಬೇಡ. ದಿವಸದ 24 ಗಂಟೆಯಲ್ಲಿ ಕನಿಷ್ಠ 18 ಗಂಟೆ ನಿದ್ದೆಯನ್ನು ಬಿಟ್ಟು ನಾವು ಓದುವ ಕಡೆಗೆ, ಕಲಿಯುವ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ನೀವು ಜೀವನದಲ್ಲಿ ಇಷ್ಟರವರೆಗೆ ಏನು ಸಾಧಿಸಲಿಲ್ಲವೋ ಅದೆಲ್ಲವನ್ನು ಕೂಡ 35 ದಿವಸದಲ್ಲಿ ಸಾಧಿಸಿದರೆ ಖಂಡಿತ ಅಲ್ಲಾಹು ನಿಮ್ಮನ್ನು ಕೈ ಬಿಡ್ಲಿಕ್ಕಿಲ್ಲ. ನಿಮಗೆ ಖಂಡಿತ ಉತ್ತಮ ಪ್ರತಿಫಲ ಸಿಗಬಹುದು. ಯಾಕೆಂತೇಳಿದ್ರೆ ಮತ್ತೆ ಚಿಂತಿಸಿ ಫಲವಿಲ್ಲ. ಒಂದು ಸಲ ಫೈಲ್ ಆದರೆ ಮತ್ತೆ ಪಾಸ್ ಆಗುವುದು ಕಷ್ಟ. ಆದ್ದರಿಂದ ಅದಕ್ಕೆ ನೀವೆಲ್ಲರೂ ಕೂಡ ಬದ್ಧರಾಗಿರಬೇಕು. ಈ ಸಂಸ್ಥೆಯ ಕೀರ್ತಿಯನ್ನು ಬೆಳಗಬೇಕು. ನಮ್ಮ ಶಿಕ್ಷಣ ಸಂಸ್ಥೆಯವರು ನಿಮಗೆ ನಮ್ಮ ಸೈಯದ್ ಮದನಿ ಹಳೆಕೋಟೆಯ ಶಾಲೆಯ ಗೌರವದ ಶಾಲಾ ಪತಾಕೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. 31 ಮಂದಿ ಮಕ್ಕಳ ಕೈಯಲ್ಲಿ ಪತಾಕೆ ಉಂಟು, ಹಿಡ್ಕೊಂಡಿದ್ದೀರಿ. ಇದನ್ನು ಎತ್ತರಕ್ಕೆ ಕೊಂಡು ಹೋಗುವುದು ನಿಮ್ಮ ಕೈಯಲ್ಲಿದೆ. 31 ಜನ 35 ದಿವಸಗಳು ಖಂಡಿತವಾಗಿಯೂ ಕಠಿಣ ಪರಿಶ್ರಮ ಪಟ್ಟರೆ ಆ ಪತಾಕೆ ಉತ್ತುಂಗಕ್ಕೆ ಹಾರಿಕೊಂಡು KMK ಅವರ ಸಾಧನೆಗೆ, ಜ್ಯೋತಿ ಬಾಪುಲೆ ಎಂಬಂತಹ ಪ್ರಶಸ್ತಿ ಪಡೆದ ಅವರಿಗೆ, ಕಲಿಸಿದ ಎಲ್ಲ ಅಧ್ಯಾಪಕರಿಗೆ ಒಂದು ನೀವು ಉತ್ತಮವಾದ ಕೊಡುಗೆಯನ್ನು ಕೊಟ್ಟಾಗೆ ಆಗುತ್ತೆ. ಈ ನಿಮ್ಮ ಕೊಡುಗೆಗಳು ಸಂಚಾಲಕ ಕೊಟ್ಟ ಕೊಡುಗೆ ಮುಖ್ಯ ಅಲ್ಲ, ಆ ಕೊಡುಗೆ ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಸ್ಪಂದಿಸಬೇಕೆಂದಲ್ಲಿ ವಿದ್ಯಾರ್ಥಿಗಳನ್ನು ಮಗದೊಮ್ಮೆ ನಾನು ಶುಭವನ್ನು ಹಾರೈಕೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಿಮಗೆ ವಿದಾಯ ಎಂಬುದು ಈ ಸಂಸ್ಥೆಗೆ ಮಾತ್ರ ವಿದಾಯ, ಕಲಿಕೆ ಈ ಕ್ಷೇತ್ರಕ್ಕೆ ಮಾತ್ರ ವಿದಾಯ. ಮುಂದೆ ನಿಮ್ಮ ಕಲಿಕೆ ಬಹಳಷ್ಟು ಆಗಬೇಕಾಗಿದೆ. ಈಗ ಮಕ್ಕಳಾಟಿಗೆ ಆದಂತ ಕಲಿಕೆ, ಮುಂದೆ ಜವಾಬ್ದಾರಿಯುತ ಕಲಿಕೆ PUCಯಲ್ಲಿ ಮತ್ತು ಅದೇ ರೀತಿಯಲ್ಲಿ ಪದವಿ ಶಿಕ್ಷಣ ಇದೆ. ಆದ್ದರಿಂದ ಎಲ್ಲೂ ಕೂಡ SLC ಆಯಿತು, ಇದು ನನ್ನ ಅಂತಿಮ ವಿದಾಯ ಹೇಳಿದ್ದಾರೆ, ಸೆಂಡಪ್ ಆಗಿದೆ, ಸಾರಿ ಹುಟ್ಟಿದ್ದೇನೆ, ಮೇಕಪ್ ಮಾಡಿದ್ದೇನೆ, ಮುಗಿಯಿತು, ಗುಡ್ ಬಾಯ್ ಅಂತ ಹೇಳಬೇಡಿ. ಗುಡ್ ಬಾಯ್ ಹೇಳಬೇಕಾದ್ದು ಈ ಶಿಕ್ಷಣದ 10ನೇ ತರಗತಿಯ ವಿದ್ಯಾರ್ಥಿಯ ವಿದ್ಯಾಭ್ಯಾಸಕ್ಕೆ ಮಾತ್ರ.
ಮುಂದೆ ನಮ್ಮ ವಿದ್ಯಾಭ್ಯಾಸ ಬೆಳಿಬೇಕಾಗಿದೆ. ಶಿಕ್ಷಣ ಎಂಬುದು ಅದು ನಿಂತ ನೀರಲ್ಲ, ಹರಿತಾ ಇರಬೇಕು. ನಾನು ಇವತ್ತು ಕೂಡ ಶಿಕ್ಷಕನಲ್ಲ, ಇವತ್ತು ಕೂಡ ಶಿಕ್ಷಕನಾದಂತ ಒಂದು ಶಿಕ್ಷಕ ವಿದ್ಯಾರ್ಥಿ ಕಲಿತಾ ಇದ್ದೇನೆ. KMK ಮಂಜನಾಡಿಯವರು ಕಲಿತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲಿ ನಾವು ಶಿಕ್ಷಕರಾದವರು ಯಾವಾಗ ವಿದ್ಯಾರ್ಥಿಗಳಾಗಿದ್ದೇವೋ ಆವಾಗ ಮಾತ್ರ ನಾವು ಶಿಕ್ಷಕರಂತ ಹೇಳಿಕೆ ಸರಿ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಯಾದ ನೀವು ಮುಂದಕ್ಕೆ ಕೂಡ ಕಲಿಬೇಕು. ಖಂಡಿತವಾಗಿ ಕೂಡ ಈಗ ಮುಸ್ಲಿಂ ಸಮುದಾಯದ ನಮ್ಮ ಸೋದರವರು ಅನೇಕ ಉತ್ತಮ ವಿದ್ಯಾಭ್ಯಾಸ ಕಲಿತುಕೊಂಡು ಉನ್ನತ ಹುದ್ದೆಯಲ್ಲಿದ್ದಾರೆ. ಹಳೆಕೋಟೆಯಲ್ಲಿ ಕೂಡ ಅನೇಕ ಜನರು ವಿದ್ಯಾವಂತರು ಇವತ್ತು ಇದ್ದಾರೆ. ನಿಮ್ಮ ಸಂಚಾಲಕರ ಮಗಳು ಇವತ್ತು ಹೊರದೇಶದಲ್ಲಿ ಕೂಡ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕಲಿತುಕೊಂಡು ಉದ್ಯೋಗ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಕಣ್ಣ ಮುಂದೆ ಇರುವಾಗ ನೀವು 31 ವಿದ್ಯಾರ್ಥಿಗಳು ಕೂಡ ಈ ರೀತಿಯ ಸಾಧನೆಯನ್ನು ಮಾಡಬೇಕಾಗಿದೆ. ಎಲ್ಲರೂ ಕೂಡ ಆ ಸಾಧನೆಯನ್ನು ಮಾಡ್ತೀರಂತ ಹೇಳುತ್ತಾ ದೇವರು ನಿಮಗೆ ದೀರ್ಘಾಯುಷು, ಆರೋಗ್ಯ ಎಲ್ಲವನ್ನು ನೀಡಿ ನಿಮ್ಮ ತಂದೆ ತಾಯಿಯವರನ್ನು ಅವರ ಕನಸನ್ನು ನೆನಸು ಮಾಡುತ್ತೀರಂತ ನಾನು ಭಾವಿಸುತ್ತಾ ನಿಮಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ಪ್ರಶಸ್ತಿ ವಿಜೇತರಾದವರು ಅವರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು, ಇನ್ನು ಕೆಲವು 5 ವರ್ಷಗಳವರ ಸೇವಾವಧಿ ಇದೆ. ಉತ್ತಮ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಶಿಕ್ಷಣ ಸಂಸ್ಥೆಯನ್ನು ಬೆಳಗಿಸಿದವರು. ಈ ಶಿಕ್ಷಣ ಸಂಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಮೊದಲು ನನಗೆ ಗೊತ್ತಿತ್ತು ಇದು ಹಳೆಕೋಟೆ ಅಂದ್ರೆ ಹಳೆಕೋಟೆ, ಇದು ಹಳತಾದ ಕೋಟೆ. ಇವತ್ತು ಅದು ಕಾಣುವುದಿಲ್ಲ. ಇಲ್ಲಿ ಹಳತ್ತು ಇಲ್ಲ, ಇಲ್ಲಿ ತೆಂಗಿನ ಮರವೂ ಇಲ್ಲ, ಅದರ ಸೋಗೆಯೂ ಇಲ್ಲ, ಆ ತರಗತಿಗಳು ಇಲ್ಲ. ಅದೆಲ್ಲಾದ್ರೂ ಬಹುಶಃ ಇಟ್ಟುಕೊಂಡಿದ್ದರೆ ಭಾವಿಸ್ತೇನೆ ನಾನು, ಅದು ಬಹಳ ಚಿತ್ರದಲ್ಲಿ ಇರ್ಬೋದೇನ, ಇದ್ದರೆ ಒಳ್ಳೆಯದು. ಯಾಕೆಂದ್ರೆ ಈ ರೀತಿ ಇದ್ದಂತ ವ್ಯವಸ್ಥೆ ಇವತ್ತು ಈ ರೀತಿ ಬರಲಿಕ್ಕೆ ಒಂದು ಕಾರಣೀ ಪುರುಷ KMK ಮಂಜನಾಡಿ. ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಇವತ್ತು ಹಳೆಕೋಟೆಯನ್ನು ಇಷ್ಟು ಮಾಡಬೇಕಾದ್ರೆ ಜನರು ಸಂಪನ್ಮೂಲಗಳು ಎಲ್ಲ ಕಡೆ ಇದ್ದಾರೆ. MH ಅವರು, ಇಸ್ಮಾಯಿಲ್ ರವರು, ನಮ್ಮ ಅವರು ಬಾಬಾಕನವರು, ದ್ವಾಜಿ ಎಲ್ಲ ಊರಲ್ಲಿದ್ದಾರೆ. ಎಲ್ಲಿಲ್ಲದ್ದು ಎಲ್ಲ ಕಡೆಯಲ್ಲಿದ್ದಾರೆ. ಅವರನ್ನು ನಿಭಾಯಿಸಿಕೊಳ್ಳುವ ಶಕ್ತಿ ಮಂಜನಾಡಿಯವರಿಗಿದೆ. ಅದು ಬಹಳ ಮುಖ್ಯ. ಇಲ್ಲಿ ಊರಲ್ಲಿ ದಾನಿಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಅದನ್ನು ಸರಿದೂಗಿಸಿಕೊಂಡು ಬೇಕಾದನ್ನು ಮಾಡಿಕೊಂಡು ರಾಜಕೀಯ ವ್ಯಕ್ತಿಗಳನ್ನು ಮತ್ತೊಬ್ಬರನ್ನು ಮಗದವರನ್ನು ಹಿಡ್ಕೊಂಡು ಎಲ್ಲರನ್ನು ಜೊತೆಗೂಡಿಸಿ ನಿಮಗೆಲ್ಲ ಸವಲತ್ತು ಕೊಡುವಲ್ಲಿ ಯಶಸ್ವಿಯಾಗಿದೆ. ಅದು ಶಿಕ್ಷಕರಾಗಿರ್ಬೋದು, ವಿದ್ಯಾರ್ಥಿ, ಇದರಲ್ಲಿ ಯಾವುದೇ ರೀತಿಯ ರಾಜಿ ಮಾಡುವಂತ ಪ್ರಶ್ನೆ ಇಲ್ಲ. ಹಾಗಲ್ಲಿರುವುದು ಎಂಬುದೇ ದುಡಿದಂತ ಒಂದು ಶಕ್ತಿ KMK ಮಂಜನಾಡಿಯವರಿಗಿದೆ. ಸರ್ಕಾರಿ ಶಾಲೆ ಇದ್ದರೆ ಅವರಿಗೆ ಬಹಳ ಉನ್ನತವಾದಂತ ಎಲ್ಲ ಪದವಿಗಳು ಸಿಗ್ತಾ ಇದೆ ಸರ್. ಸರ್ಕಾರದಲ್ಲಿ ಖಾಸಗಿ ಮತ್ತು ಅನುದಾನ ಶಾಲೆಗಳು ಬೇರೆ ಇರುವುದರಿಂದ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಅದರಿಂದ ಉತ್ತಮ ರೀತಿಯಲ್ಲಿ ಈ ಶಾಲೆಯನ್ನು ನೋಡಿಕೊಂಡು ಹೋದವರು ಮುಂದೆ ಕೂಡ ಒಂದು ಆಂಗ್ಲ ಮಾಧ್ಯಮ ಶಾಲೆ ಮಾಡಬೇಕೆಂಬಂತ ಒಂದು ಆಶೆ ಇದೆ ಅವರಿಗೆ. ನಾನು ಮತ್ತು ಅವರು ಸಹೋದರರು ಅಂತ ಹೇಳುವಂತ ವಿಚಾರಕ್ಕೆ ಅದರಲ್ಲಿ 2 ಮಾತಿಲ್ಲ. ಸಹೋದರ ಅಂತ ಹೇಳಿದ್ರೆ ಎಲ್ಲ ವಿಚಾರದಲ್ಲಿ ನಾವು ಮತ್ತು ಅವರು ಒಟ್ಟೊಟ್ಟಿಗೆ. ನಮ್ಮಲ್ಲಿ ಪ್ರೈಮರಿ ಆಯಿತು, ಅವರಲ್ಲಿ ಪ್ರೈಮರಿ ಆಯಿತು. ನಮ್ಮಲ್ಲಿ ಹೈಸ್ಕೂಲ್ ಆಯಿತು, ಅವರಲ್ಲಿ ಹೈಸ್ಕೂಲ್ ಆಯಿತು. ನಮ್ಮಲ್ಲಿ ಕಟ್ಟಡ ಬಂತು, ಅವರಲ್ಲಿ ಕಟ್ಟಡ ಬಂತು. ನಮಗೆ ಬಸ್ ಬಂತು, ಅವರಿಗೆ ಬಸ್ ಬಂತು. ಒಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ನಾವು ಜೊತೆಯಾಗಿ ಮಾಡಿಕೊಂಡು ಹೋಗುವಂತ ವಿಚಾರಗಳು, ಅನ್ಯೋನ್ಯವಾಗಿ ಮಾಡಿಕೊಂಡು, ಇದರಲ್ಲಿ ನಮಗೆ ಒಂದು ರೀತಿಯಲ್ಲಿ ಉತ್ತಮವಾದಂತಹ ಒಂದು ಭರವಸೆ ನಮ್ಮ ಎಲ್ಲ ಸಹಕಾರ ಇರುವಂತಹ ದಾನಿಗಳಿಂದ ನಮಗೆ ಸಿಕ್ಕಿದೆ. ಆ ರೀತಿಯಲ್ಲಿ ಆಗುತ್ತೆ ಅಂತ ಹೇಳುತ್ತಾ, ನನ್ನ ಆತ್ಮೀಯ ಮಿತ್ರರವರು ಒಂದು ರೀತಿಯಲ್ಲಿ ಒಂದು ಯಾತ್ರೆ ಕೈಗೊಳ್ಳಬೇಕಂತ ಆಲೋಚನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಒಂದು ಯಾತ್ರೆ, ಪವಿತ್ರವಾದ ಯಾತ್ರೆ ಇದೆ. ಆ ಯಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಆ ಯಾತ್ರೆ ನಾನು ಮುಗಿಸಿ ಬಂದಿದ್ದೇನೆ. ನನ್ನ ಆತ್ಮೀಯ ಮಿತ್ರ ಹೋಗ್ಬೇಕಂತ ಕನಸಿತ್ತು. ಅವರ ಕನಸು ನೆನಸಾಗಬೇಕಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಆದ್ದರಿಂದ ಅವರ ಸೇವಾವಧಿಯಲ್ಲಿ ಅವರು ಪವಿತ್ರವಾದ ಒಂದು ಯಾತ್ರೆಯನ್ನು ಮುಗಿಸಿಕೊಂಡು ಮತ್ತೆ ನಮ್ಮಲ್ಲಿ ಸೇರಬೇಕು. ಅವರ ಯಾತ್ರೆಯು ಅವರೆಲ್ಲ ಉದ್ದೇಶಗಳು, ಅವರ ಉದ್ದೇಶವನ್ನು ವೈಯಕ್ತಿಕವಾಗಿಟ್ಟುಕೊಂಡಿದ್ದಾರ ಆ ಉದ್ದೇಶಗಳು, ಸಂಸ್ಥೆ ಪರವಾಗಿಟ್ಟುಕೊಂಡಂತವರ ಉದ್ದೇಶಗಳು, ಎಲ್ಲ ಉದ್ದೇಶಗಳು ಅಲ್ಲಿ ನೆರವೇರಬೇಕು, ಆಗಬೇಕು. ಆ ಯಾತ್ರೆಯು ಒಳ್ಳೆ ರೀತಿಯಲ್ಲಿ ಸುಗಮವಾಗಿ ಆಗಲಿ. ಅವರ ಯಾತ್ರೆ ಅವರಿಗೆ ಫಲಪ್ರದವಾಗಲಿ. ಅವರವರಿಗೆ ಅಲ್ಲಾಹು ಅವರಿಗೆ ದೀರ್ಘಾಯುಷು, ಆರೋಗ್ಯವನ್ನು, ಇದೇ ರೀತಿಯಲ್ಲಿ ಈ ಸಂಸ್ಥೆಯನ್ನು ಮುನ್ನಡೆಸುವಂತಹ ಶಕ್ತಿಯನ್ನು ಅವರಿಗೆ ನೀಡಲಿ ಅಂತ ಪ್ರಾರ್ಥಿಸುತ್ತಾ, ನನಗೂ ಅವರು ಯಾತ್ರೆ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕಲ್ಲಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಾ, ನೀವೆಲ್ಲರೂ ಕೂಡ ಅವರ ಪ್ರಾರ್ಥನೆ ಅವರ ಯಾತ್ರೆಯು ಯಶಸ್ವಿಯಾಗಲಿ ನೀವೆಲ್ಲರೂ ಕೂಡ ಪ್ರಾರ್ಥಿಸಬೇಕಂತ ಕೇಳುತ್ತಾ, ಅವರಿಗೂ ಕೂಡ ಅಲ್ಲಾಹು ದೀರ್ಘಾಯುಷು, ಆರೋಗ್ಯ, ಸಂಪತ್ತು, ಸೌಭಾಗ್ಯ ಎಲ್ಲ ಅವರ ಉದ್ದೇಶವನ್ನು ಅಲ್ಲಾಹು ಈಡೇರಿಸಿಕೊಳ್ಳುವುದಿಲ್ಲ ಅವರಿಗೂ ನಾನು ಪ್ರಾರ್ಥಿಸುತ್ತಾ, ಇವತ್ತಿನ ದಿವಸ ನನಗೆ ನೀವು ಸನ್ಮಾನಿಸಿದ್ದೀರಿ, ಅದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಅಂತ್ಯವನ್ನಾಗುತ್ತೇನೆ. ವಾಹುದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನೀರಂತಾಗಲಿ ಎಂದು ಹರಸಿ, ಹಾಗೆಯೇ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿದ ಸರ್, ನಿಮಗೆ ವಂದನೆಗಳು. ಸೈಯದ್ ಮದನಿ ಸಂಸ್ಥೆಯ ಉಪಾಧ್ಯಕ್ಷರಾದ ಹಾಜಿ ಇಬ್ರಾಹಿಂ ಕಕ್ಕೆತೋಟ ಇವರಿಂದ ಒಂದೆರಡು ಮಾತು. ಮಕ್ಕಳೇ, ನೀವು SLC ಮಕ್ಕಳು, ನೀವು ಕಲಿತು ನೀವೆಲ್ಲರೂ ಪಾಸಾಗಬೇಕು. ನೀವು ಪಾಸಾಗಿ ನಮ್ಮದೇ ಆದಂಥ ಕಾಲೇಜ್ ಇದೆ, ಟಿಪ್ಪು ಸುಲ್ತಾನ್ ಕಾಲೇಜ್ ಇದೆ. ಅದೇ ಪ್ರಕಾರ ನಮ್ಮ ಹೆಣ್ಣು ಮಕ್ಕಳ ಕಾಲೇಜ್ ಇದೆ ಇಲ್ಲಿ ಮಾಸ್ತಿಗಟ್ಟೆಯಲ್ಲಿ. ಇದೇ ಶಾಲೆಗೆ ನೀವು ಬರಬೇಕು ಅಂತೇಳಿ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ದೇವರು ನಿಮ್ಮೆಲ್ಲರೂ ಪಾಸಾಗಲಿ ಎಂದು ಹಾರೈಸ್ತಾ ಇದ್ದೇನೆ. ಮತ್ತೊಂದು ವಿಷಯವನ್ನು ಹೇಳಿದರು. ನಮ್ಮ ಇಲ್ಲಿ ಈಗ ಮೊದಲು ಹಳೆಕೋಟೆಯಾಗಿತ್ತು, ಈಗ ಅದು
ಹಳೆಕೋಟೆ ಇದ್ದದ್ದು ಈಗ ಹೊಸಕೋಟೆ ಆಗಿದೆ. ಯಾಕೆಂದರೆ ಈಗೆಲ್ಲ ಹೊಸಕೋಟೆ ಆಗಿದೆ, ಅದನ್ನು ಹೆಸರು ತೆಗೆಯಬೇಕು. ಏಕೆಂದರೆ ಹೊಸಕೋಟೆಯಾಗಿ ಹುಟ್ಟಿದೆ, ಪರಿವರ್ತನೆ ಆಗಿದೆ. ಆದ ಕಾರಣ ಈಗ ನಮ್ಮ ಈ ಸಂಸ್ಥೆಯಲ್ಲಿ ಇವತ್ತು ನಾಳೆ ನಾಡ್ದು ಇವರು ಒಳ್ಳೆಯ ಇದಕ್ಕೆ ಹೋಗ್ತಾ ಇದ್ದಾರೆ, ಪುಣ್ಯಗಾರಕ್ಕೆ. ನಮ್ಮ KMK ಸರ್ ಅವರು, ಅವರ ಕನಸು ನನಸಾಗಲಿ ಹಾಗೂ ಅವರು ನಮಗಾಗಿ ಪ್ರಾರ್ಥನೆ ಮಾಡಬೇಕು. ಪ್ರವಾಸ ಎಲ್ಲವರು ಹೇಳಿದ ಕೆಲವು ಕಡೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು, ಅಲ್ಲಿ ನಮಗೆ ಉತ್ತರ ಸಿಗುವಂಥ ಜಾಗ. ಕಾಬಾದ ಕೈ ಹಿಡಿದು ನಮಗೆ ಮತ್ತು ನಮ್ಮ ಈ ಉಳ್ಳಾಳ ನಮ್ಮ ಈ ಇದಕ್ಕೆ ನೀವೆಲ್ಲರಿಗೂ ನೀವು ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಮ್ಮ KMC ಸಾರ್ ಅಂತ ಹೇಳ್ತಾ ಇದ್ದೇನೆ. ಆದ್ದರಿಂದ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನೀವೀಗ ಈ SLCಯಲ್ಲಿ ಬರೆದು ಎಲ್ಲರೂ ನೀವು ಪಾಸ್ ಆಗಬೇಕಂತೇಳಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಪ್ರವಾದಿಯವರು ಹೇಳಿದ ಒಂದು ಮಾತಿದೆ. ಯಾಕೆಂದರೆ ವಿದ್ಯಾಭ್ಯಾಸ ಕಲಿಯಲಿಕ್ಕೆ ಬೇಕಾಗಿ ದೂರದ ಚೈನಾ ದೇಶಕ್ಕಾದರೂ ಹೋಗಿ ಕಲಿ ಅಂತೇಳಿ. ಯಾಕೆ ಹೇಳಿದರು ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ಚೈನಾ ದೇಶಕ್ಕೆ ಹೋಗಬೇಕಾದರೆ ತುಂಬ ಅಡೆತಡೆ ಉಂಟು. ಗುಡ್ಡಗಾಡು ಹೋಗಬೇಕು, ಅಲ್ಲಿ ದರೋಡೆಕೋರರು, ಕಳ್ಳರು ಎಲ್ಲರೂ ಇರ್ತಾರೆ. ಇವರೆಲ್ಲ ಮೀರಿ ಹೋಗಬೇಕು ಅಂತ ಪರಿಸ್ಥಿತಿ. ಆದ ಕಾರಣ ಅವರು ಹೇಳಿದ್ದು, ಅಂಥ ದೂರ ಹೋದಾದರೂ ನೀವು ಹೋಗಿ ವಿದ್ಯೆ ಕಲಿಯಬೇಕಂತೇಳಿ. ಆದ ಕಾರಣ ಮಕ್ಕಳೇ, ನೀವೆಲ್ಲರೂ ಧೈರ್ಯ ತುಂಬಿ ನೀವು ಎಲ್ಲರೂ ಪಾಠ ಕಲಿತು ನೀವು ವಿದ್ಯಾವಂತರಾಗಬೇಕು. ಒಂದು ವಿಷಯ ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು ಊರಿನಲ್ಲಿ ಬಹದ್ದೂರ್ ಎಂಬ ಒಬ್ಬ ಹುಡುಗ ಇದ್ದ. ಅವನ ತಾಯಿಗೆ ಒಬ್ಬನೇ ಮಗ. ಅವನು ಶಾಲೆಗೆ ಹೋಗ್ತಾ ಇದ್ದ. ಭಾರಿ ಕಷ್ಟ ಆ ಕಾಲದಲ್ಲಿ. ಆದರೂ ಒಂದು ಒಪ್ಪತ್ತಿಗೆ ಊಟ ವ್ಯವಸ್ಥೆ ಇರಲಿಲ್ಲ. ಎಲ್ಲಿದ್ದಾದರೂ ತಾಯಿ ತಂದು ಕೊಡ್ತಾ ಇದ್ದರು. ಇವನು ಊಟ ಮಾಡಿ ಹೋಗ್ತಾ ಇದ್ದ. ಆದರೆ ಒಂದು ದಿವಸ ಇವರ ಮಾಸ್ಟರ್ ಹೇಳ್ತಾರೆ, ನೋಡಿ ಮಕ್ಕಳೇ, ನಾಳೆ ನೀವು ಬರುವಾಗ ಒಂದು ಆಣೆ ತರಬೇಕಂತೇಳಿ. ಒಂದು ಆಣೆ ಅಂದರೆ ಮೊದಲಿನ ಕಾಲದಲ್ಲಿ ಈ ಹಣ ಅಲ್ಲ, 1 ಆಣೆ, 2 ಆಣೆ, 3 ಆಣೆ, 2 ಪೈಸೆ ಎಲ್ಲ ಇತ್ತು. ಆಗ ಈ ಹುಡುಗ ಇರುವಾಗ ಎಲ್ಲರೂ ಒಂದೊಂದು ಆಣೆ ತೆಗೆದುಕೊಂಡು ಬರ್ತಾರೆ. ಇವನು ಮನೆಯಲ್ಲಿ ಇವನು ತುಂಬ ಕಷ್ಟ, ಆಣೆ ಎಲ್ಲಿಂದ ಇವನಿಗೆ ಇಲ್ಲ. ಆದರೂ ಮನೆಯಿಂದ ಬರ್ತಾನೆ. ಮಾಸ್ಟರು ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ಒಂದು ನದಿ ತೀರದಲ್ಲಿ ಹೋಗ್ತಾರೆ. ಆ ನದಿ ದಾಟಿ ಹೋಗಬೇಕು ಆಚೆ ಬಿಟ್ಟು. ಆಗ ಇವರು ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ದುಡ್ಡು ತಂದಿದ್ದೀರೆಲ್ಲ ಕೊಡಿ ಅಂತೇಳಿ. ಅದು ಎಲ್ಲರೂ 1 ಆಣೆ ಕೊಡ್ತಾರೆ. ಅದು ಈ ಹುಡುಗ ಹೇಳ್ತಾನೆ, ಈ ಹುಡುಗನ ಹತ್ರ ಮಾಸ್ಟರ್ ಹೇಳ್ತಾನೆ, ಎಲ್ಲಿದ್ದೆಪ್ಪ ನಿನ್ನ ಹಣ ಎಲ್ಲಿರ್ತದೆ? ಸರ್ ನಾನು ತಂದಿದ್ದೆ, ಅದು ನನ್ನ ಕೀಸೆ ಹೊಟ್ಟೆಯಾಗಿ ಅದು ಹೋಯ್ತು ಸರ್ ಅಂತೇಳಿ. ಆಗ ಮಾಸ್ಟರ್ ಹೇಳ್ತಾರೆ, ನೋಡಪ್ಪ ಕೆಳಗಿಲಿ, ಅವನನ್ನು ಕೆಳಗಿರಿಸು ಅಂತೇಳಿ. ಉಳಿದ ಮಕ್ಕಳೆಲ್ಲರೂ ಹೋಗ್ತಾರೆ. ಈ ಹುಡುಗ ಅಲ್ಲಿಯೇ ಇಳಿತಾನೆ. ಆಗ ಹೋಲಿದ ಈ ಮಕ್ಕಳು ಆ ದೋಣಿಯಲ್ಲಿ ಹೋಗುವ ಮಕ್ಕಳೇನು ಮಾಡ್ತಾರೆ, ಇವನನ್ನು ಹಾಯ್ 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 ಅಂತೇಳಿ ಎಲ್ಲ ಒಂಥರ ಮಾಡಿ ಇದು ಮಾಡ್ತಾರೆ. ಇವನಿಗೆ ತುಂಬ ಬೇಜಾರಾಗ್ತದೆ. ಇವನು ಆದವರು ಏನು ಮಾಡ್ತಾನೆ ಅಂದರೆ, ಒಂದು ದೂರ ಹೋಗಿ ಒಂದು ಕಡೆ ನದಿ ದಾಟಿ ಆಚೆ ಬದಿಗೆ ಹೋಗಿ ನಿಲ್ತಾನೆ. ನಿಂತ ಮೇಲೆ ಈ ದೋಣಿ ಬರ್ತದೆ. ಬರುವಾಗ ಇವನು ಅಲ್ಲಿ ನಿಂತು ಅವರನ್ನು 2 ಕೈ ಬೀಸಿ ಕರೀತಾನೆ, ಬನ್ನಿ 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 ಅಂತ ಹೇಳಿ ಅವರನ್ನು ಕರೀತಾ ಇದ್ದಾನೆ. ಆಗ ಮಾಸ್ಟರ್ ಕೇಳ್ತಾರೆ, ಇವರನ್ನು ತಡಿ ಸೇರಿದವರು ಮಾಸ್ಟರ್ ಕೇಳ್ತಾರೆ, ಹೌದಪ್ಪ ನೀನು ಹೀಗೆ ಹೇಗೆ ಬಂದೆ ಅಂತ. ಅವನು ಹೇಳ್ತಾನೆ, ನನ್ನ ತಾಯಿ ನನಗೆ ಕಲಿಸಿದಂತಹ ಪಾಠ. ಯಾಕೆಂದರೆ ಮಗು, ನೀನು ಎಷ್ಟು ಧೈರ್ಯ ತುಂಬಿಯಾದರೂ ನೀನು ನಿನ್ನ ಧೈರ್ಯದಲ್ಲಿ ಮುಂದೂಡಿ ವಿದ್ಯಾಭ್ಯಾಸವನ್ನು ಮುಗಿಸಬೇಕು. ಅದಕ್ಕಾಗಿ ನೀನು ನಿನ್ನ ಹೃದಯದಲ್ಲಿ ನನ್ನನ್ನು ನೀನು ನೆನೆಸಬೇಕು ಎಂದು ಹೇಳ್ತಾರೆ. ಆದ್ದರಿಂದ ನಾನು ಅದೇ ನನ್ನ ಛಲದಿಂದ ನಾನು ಈ ದಡವನ್ನು ಸೇರಿ ಬಂದೆ ಅಂತ ಹೇಳ್ತಾರೆ. ಆಗ ಅವನು ದೊಡ್ಡವನಾಗಿ ಅವನು ವಿದ್ಯಾವಂತನಾಗಿ ನಮ್ಮ ಭಾರತ ದೇಶದ ಪ್ರಧಾನಿ ಆಗ್ತಾರೆ. ಯಾರು ಅವರೆಂದರೆ ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ ಪ್ರಧಾನಿ ಆಗ್ತಾರೆ. ಆದ ಕಾರಣ ಮಕ್ಕಳೇ, ನೀವು ಅವರೆಲ್ಲ ಕಲಿತಂದು ಸ್ವಲ್ಪ ಆದರೂ ನಿಮ್ಮ ತಲೆಯಲ್ಲಿ ಇರಬೇಕು. ಈಗ ನೋಡಿ ಸರ್, ವಿಶ್ವೇಶ್ವರಯ್ಯರವರು ಈ ದಾರಿದೀಪದ ಅಡಿಯಲ್ಲಿ ಕುಳಿತು ಕಲಿತವರು ಅಲ್ಲ ಮಕ್ಕಳೇ. ಆದ ಕಾರಣ ಮಕ್ಕಳೇ, ನೀವು ಧೈರ್ಯ ತುಂಬಿ ನೀವೆಲ್ಲರೂ ಕಲಿತು ಒಳ್ಳೆಯ ರೀತಿ ನೀವು 100ಕ್ಕೆ 100 ಫಲಿತಾಂಶ ತರಬೇಕು. ನೀವೆಲ್ಲರೂ ಫಲಿತಾಂಶ ತರ್ತೀರಿ ಅಂತ ಹೇಳಿ ನಾನು ನಂಬುತ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಂಪನ್ಮೂಲ ವ್ಯಕ್ತಿಯಾದ ಮೋಹನ್ ಸರ್ ಇವರಿಂದ ಒಂದೆರಡು ಮಾತುಗಳು. ಬಹಳ ಸಂಭ್ರಮದ ದಿನ ಮಕ್ಕಳಿಗೆ. ಅದರ ಜೊತೆಯಲ್ಲಿ ನಮಗೂ ಒಂದು ಸಂಭ್ರಮ. ಏನೋ ಶಾಲೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ ಅಂತ ಕರೀತಾ ಇದ್ದಾರೆ ಅಂತ. ಇಲ್ಲಿ ಬಂದಾಗ ವಿಶೇಷವಾಗಿ ಒಂದು ಸನ್ಮಾನ ಕಾರ್ಯಕ್ರಮ, 3 ತ್ರಿಮೂರ್ತಿಗಳಿಗೆ ಸನ್ಮಾನ ಮಾಡಿದರು. ಅವರು 3 ತ್ರಿಮೂರ್ತಿಗಳು 3 ರಂಗದಲ್ಲಿ ಮಿಂಚಿದವರು ಅಂತ ಹೇಳ್ಬೋದು. ಯಾಕಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಬಹಳ ಎಲ್ಲರೊಂದಿಗೆ ಬಹಳ ಸೌಜನ್ಯತೆಯನ್ನು ಇರುವಂಥವರು, ಹಾಗೂ ಮಲ್ಲರ್ ಸರ್ ಬಹಳ ಸಹನಾ ಮೂರ್ತಿಯಾಗಿದ್ದವರು, ಹಾಗೂ ನಮ್ಮ
ಯಾವುದಾದ್ರೂ ಏನು ಹಠದಿಂದ ಪ್ರೀತಿಯಿಂದ ಗೌರವದಿಂದಾದರೂ ನಾನು ಪಡೀಲೇಬೇಕು ನಮ್ಮ ಒಂದು ಹಠ ಸ್ವಭಾವದ ಹಾಗೂ ಎಲ್ಲರನ್ನೂ ಒಂದು ಗೌರವ ಕೊಟ್ಟು ಯಾವ ರೀತಿ ಗೌರವ ಕೊಡಬೇಕು ಅಂತ ನಾವು ಅವರಿಂದ ಕಲಿಬೇಕು. KMK ಸರ್ ಅಂತಹ ವ್ಯಕ್ತಿ. ಆ ಮೂವರು ಮೂರ್ತಿಗಳು ಇವತ್ತು ಸನ್ಮಾನವನ್ನು ಪಡ್ಕೊಂಡ್ರು. ಅವರೆಲ್ಲರಿಗೂ ಅಭಿನಂದನೆಗಳು. ಮುಂದೆಯೂ ಕೂಡ ಇಂತಹ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವರು ಸನ್ಮಾನ ಪಡೆಯುವಂತಾಗಲಿ ಅಂತ ಭಗವಂತನಲ್ಲಿ ನನ್ನ ಬೇಡಿಕೆ. ಇನ್ನು ಎರಡನೇ ವಿಚಾರ, ಮುಖ್ಯ ವಿಚಾರ, ಇವತ್ತಿನ ಕೇಂದ್ರ ಬಿಂದು ಮಕ್ಕಳು, SSLC ಹಾಗೂ 7ನೇ ತರಗತಿಯ ಮಕ್ಕಳು. 7ನೇ ತರಗತಿಯ ಮಕ್ಕಳು ಒಂದು ಪ್ರಾಥಮಿಕ ಹಂತದಿಂದ ಇವತ್ತು ಬಿಡುಗಡೆ ಆಗ್ತಾ, ಅಂದರೆ ಪರೀಕ್ಷೆ ಆಗಲಿಲ್ಲ, ಬಿಡುಗಡೆ ಅಂತ ಅಲ್ಲ, ಒಂದು ಬೀಳ್ಕೊಡುವ ಸಮಾರಂಭ ಅಂತ ಇರ್ತದೆ ಎಲ್ಲ ಶಾಲೆಗಳಲ್ಲೂ. 7ನೇ ಹಂತ ಒಂದು ಪ್ರಾಥಮಿಕ ಹಂತ. ಮುಂದೆ ಅವರು ಪ್ರೌಢ ಹಂತಕ್ಕೆ ಹೋಗುವವರು. ಹಾಗಿರುವಾಗ ಆ ಹಂತವನ್ನು ದಾಟುವಾಗ ಒಂದು ಬೀಳ್ಕೊಡುಗೆ ಸಮಾರಂಭ ಅಂತ ಇರ್ತದೆ. ಮಕ್ಕಳೇ, 10ನೇ ಆಗಲಿ 7ನೇ ಆಗಲಿ, ಕಲಿಸಿದ ಗುರು ಯಾರೇ ಇರಲಿ, ಅವರಿಗೆ ಈಗ ನೀವು ಏನೋ ಒಂದು ಸನ್ಮಾನ ಅಥವಾ ನಿಮ್ಮ ಗೌರವಧನವನ್ನು ಕಿರು ಕಾಣಿಕೆಯನ್ನು ಕೊಟ್ಟರು, ಅದು ಏನಿದ್ರು ಒಂದು ಕ್ಷಣಿಕ. ಆದರೆ ನೀವು ನಿಮ್ಮ ಶಿಕ್ಷಕರಿಗೆ ಕೊಡುವಂಥ ಗೌರವ ಬೇರೆ. ಅವರು ಎಲ್ಲೇ ಇರಲಿ, ಹೇಗೇ ಇರಲಿ, ಅವರು ನಿಮ್ಮ ಹತ್ರ ಏನು ಕೇಳುವುದಿಲ್ಲ, ಯಾವುದನ್ನು ಬಯಸುವುದಿಲ್ಲ. ಒಂದು ಪ್ರೀತಿಯಿಂದ ಅವರಿಗೆ ಕೊಡುವಂಥ ಒಂದು ಗೌರವ, ಒಂದು ನಮಸ್ತೆ, ಒಂದು ಆ ಗೌರವ ಮಾತ್ರ ಆ ಶಿಕ್ಷಕರು ಅಪೇಕ್ಷೆ ಪಡ್ತಾ ಇರ್ತಾರೆ. ನೀವು ಅವರ ಆಶೀರ್ವಾದ ಒಳ್ಳೆಯ ವ್ಯಕ್ತಿಗೆ ಆಗಬೇಕಾದ್ರೆ ನಿಮ್ಮ ಕಲಿಕೆ ಮುಖ್ಯ. ನೀವು ಅಪ್ಪ ಅಮ್ಮನಿಗೆ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು, ಗುರುಗಳಿಗೆ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು. ಅದಕ್ಕೆ ನೀವು ಮಾಡಬೇಕಾದ್ದು ನಿಮ್ಮ ಕಲಿಕೆ. ಈಗ SSLC ಪರೀಕ್ಷೆಗೆ ಕೇವಲ 35 ದಿನ ಇದೆ. ಆ 35 ದಿನದಲ್ಲಿ ಒಂದು ಕನಿಷ್ಠ 6 ಗಂಟೆಗಳ ಕಾಲ ನೀವು ಓದಿದರೆ ಅಥವಾ ಕಷ್ಟಪಟ್ಟು ಶ್ರಮಪಟ್ಟು ಒಂದೇ ಒಳ್ಳೆಯ ರೀತಿಯಿಂದ ಕಲಿತರೆ ಖಂಡಿತ ನಿಮಗೆ ಅದರ ಪ್ರಯೋಜನ ಸಿಗ್ತದೆ. ಒಂದು ವೇಳೆ ಈಗ ಕನಿಷ್ಠ ಒಂದು 6 ಗಂಟೆಯಷ್ಟು ಕೂಡ ಕಲೀಲಿಕ್ಕೆ ನಮಗೆ ಮನಸ್ಸಿಲ್ಲ ಅಂತ ಆದರೆ ಮುಂದೆ ಜೀವನದಲ್ಲಿ ನಾವು 12 ಗಂಟೆಗಳ ಕಾಲ ದುಡಿಯುವ ಪ್ರಸಂಗ ಬಂದಿತ್ತು. ಈಗಾಗಲೇ ನೋಡಿರ್ಬೋದು. ಉದಾಹರಣೆಗೆ ನಾನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ನೋಡ್ತೇನೆ. ಅವರು ಬೆಳಿಗ್ಗೆ 10 ಗಂಟೆಗೆ ಅವರ ಕೆಲಸ, 9 ಗಂಟೆಗೆ ಸ್ಟಾರ್ಟ್ ಮಾಡಿದರೆ 4 ಗಂಟೆಗೆ ಕೆಲಸ, ಶಾಲೆಯ ಕೆಲಸ ಸದ್ಯಕ್ಕೆ ಮುಗಿಯುತ್ತದೆ ಅಂತ. ಅಂದರೆ ಆ ಗಂಟೆಯ ಲೆಕ್ಕ ಆಗಿ. ಅದೇ ಒಬ್ಬ ಏನಾದರೂ ವ್ಯಾಪಾರ ಮಾಡುವವ, ಮಾರ್ಗದ ಬದಿಯಲ್ಲಿ ಬೀದಿ ವ್ಯಾಪಾರ ಮಾಡುವವ, ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ವ್ಯಾಪಾರ ಮುಗಿಯದಿದ್ದರೆ ಸಂಜೆ 6 ಗಂಟೆ 7 ಗಂಟೆ ಆದರೂ ಅದು ಮಾಡಿ ಹೋಗ್ತಾ ಇರ್ತಾರೆ. ವ್ಯತ್ಯಾಸ ಏನು ನೋಡಿ. ಅವರು ಆ ಸಮಯದಲ್ಲಿ ಒಳ್ಳೆಯ ಚೆನ್ನಾಗಿ ಕಲಿತಿದ್ರೆ ಇವತ್ತು ಆ ಕಷ್ಟ ಅವರಿಗೆ ಇರ್ತಿರ್ಲಿಲ್ಲ. ನಮ್ಮ ಸಾರ್ ಹಾಗೆ ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಒಂದು ಡ್ರೆಸ್ ಹಾಕ್ಕೊಂಡು ಒಂದು ಗೌರವಯುತ ಸ್ಥಾನದಲ್ಲಿ ಕೆಲಸ ಮಾಡಬಹುದಿತ್ತು. ಹಾಗೆ ನೀವು ಕೂಡ ಮಕ್ಕಳೇ ಅಲ್ಲಿ ಮಾತಾಡಬೇಡಿ. ಹಲೋ ನೀವು ಕೂಡ ಈಗ ನಿಮ್ಮ ಅಪ್ಪ ಅಮ್ಮ ಎಷ್ಟೋ ಕಷ್ಟಪಟ್ಟು ನಿಮ್ಮನ್ನು ಶಾಲೆ ಕಳಿಸಿದ್ದಾರೆ. ಅವರು ಯಾವುದೇ ಅಪೇಕ್ಷೆ ನಿಮ್ಮಲ್ಲಿ ಮಾಡಿಲ್ಲ. ಅವರನ್ನು ನೀವು ಒಳ್ಳೆಯ ಗೌರವದಿಂದ ನೋಡಬೇಕು. ಹಾಗೆ ನಿಮ್ಮ ಗುರುಗಳನ್ನು ಪ್ರೀತಿಯಿಂದ ಗೌರವದಿಂದ ಕಾಣಬೇಕು. ಅದಕ್ಕೆ ನೀವು ಒಳ್ಳೆಯ ಗೌರವ ಕೊಡಬೇಕಾದ್ರೆ ನೀವು ಹೆಚ್ಚು ಮಾರ್ಕ್ ತೆಗೆದು ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಸಂಸ್ಕೃತಿಯನ್ನು ಪಡೆದು ಒಳ್ಳೆಯ ನಾಗರಿಕರಾಗಿ ಬಾಳಿ ಬದುಕಿ. ಇದೇ ನೀವು ಕೊಡುವಂಥ ಗೌರವ ನಿಮ್ಮ ಹಿರಿಯರಿಗೆ. ನೀವು ಕೆಟ್ಟವರಾದರೆ ಯಾರೂ ನಮ್ಮನ್ನು ಗೌರವಿಸುವುದಿಲ್ಲ, ಗುರುತಿಸುವುದಿಲ್ಲ. ಒಳ್ಳೆಯ ವ್ಯಕ್ತಿ ಆದರೆ, ಈಗ ಹೇಳಿದರು ಮಾತಾಡುವಾಗ ಒಬ್ಬರು ಹೇಳಿದರು, ಮಲರ್ ಸರ್, ಅವರ ಮಕ್ಕಳು ಈ ಶಾಲೆಯಲ್ಲಿ ಕಲಿತವರು ಇವತ್ತು ವಿದೇಶದಲ್ಲಿದ್ದಾರೆ, ಏನೋ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಯಾಕೆ? ಅವರು ಒಳ್ಳೆಯ ರೀತಿಯಲ್ಲಿ ಕಲಿತಿದ್ದಾರೆ. ಹಾಗೆ ನಮ್ಮನ್ನು ಗುರುತಿಸಬೇಕು. ನೀವೆಲ್ಲ ಈ ಶಾಲೆಯ ಮಕ್ಕಳು, ನೀವು ಒಳ್ಳೆಯ ವ್ಯಕ್ತಿಗಳಾಗಿ ಇನ್ನು ಮುಂದಿನ ಪ್ರಜೆಗಳಾಗಿ ಒಳ್ಳೆಯ ವ್ಯಕ್ತಿಗೆ ಬದುಕುವಾಗ ಆಗ ಹೇಳಬೇಕು, ನಮ್ಮ ಶಾಲೆಯ ಮಕ್ಕಳವರು ಅಂತ. ಬೆರಳು ಬಿಟ್ಟು ಮಾಡಿ ತೋರಿಸುವ ಹಾಗೆ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ.
ಒಳ್ಳೆಯ ಅಂಕ ತೆಗೆದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಪಾಸಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ದೇವರು ನಿಮಗೆ ಎಲ್ಲ ಆರೋಗ್ಯ ಹಾಗೂ ವಿದ್ಯೆ ಕೊಟ್ಟು ಕಾಪಾಡಲಿ ಅಂತ ಹಾರೈಸುತ್ತಾ. ಅದರಲ್ಲಿ ನಿಮ್ಮ ತಂದೆ ತಾಯಿಯ ಎಷ್ಟೋ ದೊಡ್ಡ ದೊಡ್ಡ ಕನಸಿರಬಹುದು, ನಿಮಗೆ ವಿದ್ಯೆ ಕಲಿಸಿದಂತಹ ಶಿಕ್ಷಕರ ಕನಸಿರಬಹುದು, ಆಡಳಿತ ಮಂಡಳಿಯಾದ ನಮ್ಮ ಕನಸಿರಬಹುದು. ಏನೆಂದರೆ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಈಗ ಎಷ್ಟು ಉತ್ತುಂಗಕ್ಕೆ ಏರಿದ್ದಾರೆ ಅಂತ ಹೇಳಿಕೊಂಡು ನಮಗೊಂದು ಹೆಮ್ಮೆ ಆಗ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳಂತಾರೆ. ಇಲ್ಲಿ ನನ್ನ ಮಕ್ಕಳು ಕಲಿಯುವುದಿಲ್ಲ, ನನ್ನ ತಮ್ಮಂದಿರ ಮಕ್ಕಳು ಕೂಡ ಕಲಿಯುವುದಿಲ್ಲ. ಆದರೂ ಕೂಡ ನಮ್ಮ ಪರಿಸರದಲ್ಲಿ ಇಂತಹ ಒಂದು ಶಾಲೆ ಇದೆ. ಅದರಲ್ಲಿ ಎಲ್ಲ ಥರದ ಬಡಬಗ್ಗರು ಕಲಿಯುವಂತಹ ಒಂದು ಶಾಲೆ. ಅದಕ್ಕಾಗಿ ಅವರು ನಮಗೆ ನಾವು ಬಡವರೆಂದು ನೆನೆಸಬಾರದಂತ ಹೇಳಿ ನಾವು ಆಡಳಿತ ಮಂಡಳಿಯವರು ಸೇರಿ ನಿಮಗೆ ಇಂಗ್ಲಿಷ್ ಮೀಡಿಯಂಗಿಂತಲೂ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಾ ಇದ್ದೇವೆ. ಯಾಕೆ ನೀವು ಅದರಲ್ಲಿ ಬೇಸರ ಪಟ್ಟುಕೊಂಡು ನಿಮ್ಮ ವಿದ್ಯೆಗೆ ತೊಂದರೆ ಆಗಬಾರದು. ಯಾಕೆಂದರೆ ನಮ್ಮ ಹತ್ತಿರದ ಶಾಲೆಯಲ್ಲಿ ಸೈನ್ಸ್ ಸಬ್ಬಸಿನ ಆಗಿರ್ಬೋದು ಮತ್ತು ಎಲ್ಲ ಆಗಿರ್ಬೋದು ಉತ್ತಮವಾದಂತಹ ಯೂನಿಫಾರ್ಮ್ ಅನ್ನು ಹೊಂದಿ ಶಾಲೆಗೆ ಹೋಗ್ತಾರೆ. ನಮಗೆ ಆ ಅವಕಾಶ ಇಲ್ಲ ಅಂತ ನೀವು ವಂಚಿತರಾಗಬಹುದು, ಅಥವಾ ಇದು ಉತ್ತಮ ಶಾಲೆ ಇಲ್ಲ, ನಮ್ಮ ಹಳೆ ಕಟ್ಟಡದ ಶಾಲೆ, ಇಂತಹದೆಲ್ಲ ಇರ್ತದೆ ನಿಮ್ಮ ಮನಸ್ಸಿಗೆ. ಅಂಥದ್ದೆಲ್ಲ ಇರಬಾರದಂತಹ ಹೇಳಿಕೊಂಡು ನಾವು ಆಡಳಿತ ಮಂಡಳಿಯವರು ಪರಸ್ಪರ ಮೀಟಿಂಗ್ ಎಲ್ಲ ಮಾಡಿ ನಿಮಗೆ ಇಂತಹ ಒಂದು ವ್ಯವಸ್ಥೆ ಮಾಡಿಕೊಡುವುದು. ಈಗಾಗಲೇ ನಮ್ಮ HR ಸಾರ್ರವರು ಹೇಳಿದರು, KMK ಮಂಜನಾಡಿ ಮತ್ತು ಮಲ್ಹಾರ್ ಸರ್ ಅವರು ಉಳ್ಳಾಳಕ್ಕೆ 2 ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿ. ನಿಜವಾಗಿಯೂ, ಏಕೆಂದರೆ ಮಲ್ಹಾರ್ ಸರ್ ಅವರು ಈಗಾಗಲೇ ಅವರ ವೃತ್ತಿಪರಂತಹ ವಿದ್ಯಾರ್ಜನೆಯನ್ನು ಕೋಟೆಪುರ ಶಾಲೆಯಲ್ಲಿ ಮುಕ್ತಾಯಗೊಳಿಸಿ ಈಗ ಹೋಗಿದ್ದಾರೆ. ಇನ್ನು ಕೇವಲ ಒಂದು 2-3 ವರ್ಷಗಳ ಕಾಲ ನಮ್ಮ KMK ಮಂಜನಾಡಿಯವರು ಇಲ್ಲಿ ಇರಬಹುದು. ಆದರೂ ಕೂಡ ನಾನು 2 ಅಥವಾ 3 ಇದು ಆಯುಷ್ಯವನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿದ್ದವರು ನಾಳೆ ಇರಲಿಕ್ಕಿಲ್ಲ, ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಾನಿರುವಾಗ ಶಾಲೆಯಲ್ಲಿ ಇಂತಹ ಒಂದು ಕಟ್ಟಡವನ್ನು ಮಾಡಿದ್ದೇನೆ ಅಂತಹ ಹೇಳಿಕೊಂಡು ಒಂದು ಹೆಮ್ಮೆ ಆಗ್ತದೆ. ನಮ್ಮ ಮಕ್ಕಳಿಗೋಸ್ಕರ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿ, ಈ ವ್ಯವಸ್ಥೆಯನ್ನು ಮೊನ್ನೆ ಬೆಳಿಗ್ಗೆ ನಿಂತು ನಮ್ಮೆಲ್ಲರ ಹೆಸರನ್ನು ಹೇಳಿದ್ದಾರೆ. ಆದರೆ ಅವರು ಕೂಡ ಅದರ ಜೊತೆಗೆ ನಿಂತು ಇದನ್ನು ಎಷ್ಟೋ ತಿಂಗಳ ಕಾಲ ನಮ್ಮ ಮಾನ್ಯ MLA ರವರ ಹತ್ರ ಕಾಡಿ ಬೇಡಿಕೊಂಡು ಮಾಡಿದಂತಹ ಒಂದು ವ್ಯವಸ್ಥೆ ಆಗಿದೆ. ಯಾರಿಗೋಸ್ಕರ? ಅವರ ಮಕ್ಕಳು ಕೂಡ ಇಲ್ಲಿ ಇಲ್ಲ, ಶಾಲೆ ಕಲಿಯುವುದಿಲ್ಲ. ನಿಮಗೋಸ್ಕರ ನೀವು ಅದನ್ನೆಲ್ಲ ಮನಗಂಡು ನಿಮ್ಮ ಹೆತ್ತವರ ಕನಸನ್ನು ನನಸು ಮಾಡಲಿಕ್ಕೋಸ್ಕರ ನೀವು ಆ ಕೇವಲ 35 ದಿವಸದ ಒಂದು ಹೊತ್ತನ್ನು ಹಾಳು ಮಾಡದೆ ಈಗೆಲ್ಲ ಅವರು ಹೇಳಿದ್ದಾರೆ, ಮಲ್ಹಾರ್ ಅವರು ಹೇಳಿದ್ದಾರೆ 17 ಗಂಟೆ ಕಲಿಬೇಕಂತ. 8 ಗಂಟೆ ಮಾತ್ರ 7 ಗಂಟೆ ಮಾತ್ರ ನಿಮಗೆ ನಿದ್ರೆ ಮಾಡುವ ಅವಕಾಶ ಇರುವುದು. ಬಾಕಿ ಎಲ್ಲ ಸಮಯವನ್ನು ನಿಮಗೆ ವಿದ್ಯೆಗೆ ಮೀಸಲಿಡಬೇಕಂತ ಹೇಳಿದ್ದಾರೆ. ಆದರೆ ನಮ್ಮ ಮೋಹನ್ ಸರ್ ಅವರು ಹೇಳಿದ್ದಾರೆ ಕೇವಲ 6 ಗಂಟೆ ಮಾತ್ರ ಕಲಿತರೆ ಸಾಕು ಅಂತ. ಹಾಗಾಗಬಾರದು. ಈಗ ನಮ್ಮ ರಂಜಾನ್ ಬಂತು, ನೀವು ಎಲ್ಲರೂ 4 ಗಂಟೆಗೆ ಹೇಳ್ತೀರಾ, 4 ಗಂಟೆಗೆ ಎದ್ದುಕೊಂಡು ನಿಮ್ಮ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಆ ಸಮಯದಲ್ಲಿ ನಿಮ್ಮ ಓದು ಬರಹವನ್ನು ಮಾಡಿದರೆ ಆ ವಿದ್ಯೆಯು ಸದಾ ನಿಮ್ಮ ತಲೆಗೆ ಹೋಗ್ತದೆ. 4 ರಿಂದ 8 ಗಂಟೆ, ಕನಿಷ್ಠ 8 ಗಂಟೆವರೆಗೆ ಕಲಿಯಿರಿ ನೀವು, ಕೇವಲ 4 ಗಂಟೆ ಮಾತ್ರ. ಉಳಿದ ಶಾಲೆಯ ಅಥವಾ ಶಾಲೆಗೆ ರಜೆ ಕೂಡ ಸಿಗ್ಬೋದು, SSLC ಅಂದರೆ ರಜೆ ಸಿಗ್ತದೆ. ಉಳಿದ ಸಮಯದಲ್ಲಿ ಅದನ್ನು ಭರ್ತಿ ಮಾಡಿ
ಒಂದು ಉತ್ತಮವಾದಂತಹ ಅಂಕವನ್ನು ಪಡೆದು ನಮ್ಮೆಲ್ಲರ ಕನಸನ್ನು ನೀವು ನನಸು ಮಾಡುತ್ತೀರಿ ಅಂತ ಎಂದು ಆಶಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಸಪ್ನಾ ಟೀಚರ್. ತರಗತಿ ಹಾಗೂ 10ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿರುವ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದ ಮೊಹಮ್ಮದ್ ತೋಹಾಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅತಿಥಿಗಳಾಗಿ ಆಗಮಿಸಿದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಇಬ್ರಾಹಿಂ ಕಕ್ಕೆತೋಟ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ತಮ್ಮ ಬಿಸಿ ಕಾರ್ಯದ ನಿಮಿತ್ತವು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀಯುತ HR ಈಶ್ವರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಸನ್ಮಾನಿತಗೊಂಡಂತಹ ಟಿಪ್ಪು ಸುಲ್ತಾನ್ ಶಾಲೆಯ ಮುಖ್ಯ ಶಿಕ್ಷಕರಾದ MH ಮಲಾರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವ CRPಯಾದ ಮೋಹನ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಸಮಸ್ತ ಇದರ ಮುಖ್ಯೋಪಾಧ್ಯಾಯರುಗಳೆಲ್ಲ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ KMK ಮಂಜನಾಡಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಮಾಧ್ಯಮದವರಿಗೂ ಹಾಗೂ ನನ್ನ ಪುಟಾಣಿ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮ ಮುಗಿಸುತ್ತೇನೆ.